ದಕ್ಷಿಣ ಕನ್ನಡ ಜಿಲ್ಲೆಯ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ನಡೆಯಿತು. ಜಾತ್ರೆಯ ಅಂಗವಾಗಿ ತೂಟೆದಾರ ಸೇವೆ ನೆರೆದವರನ್ನ ರೋಮಾಂಚನಗೊಳಿಸಿತು. ತೂಟೆದಾರ ಅಂದ್ರೆ ಯುದ್ಧದ ಸನ್ನಿವೇಶ ಮರುಸೃಷ್ಟಿಸಿ ತೆಂಗಿನ ಗರಿಯ ಹಿಡಿಗೆ ಬೆಂಕಿ ಹಚ್ಚಿ ಎಸೆಯಲಾಗುತ್ತೆ. ಅತ್ತೂರು ಕೊಡೆತ್ತೂರು ಎರಡು ಊರಿನ ಜನ ಇದರಲ್ಲಿ ಪಾಲ್ಗೊಂಡ್ರು. ಐತಿಹ್ಯದ ಪ್ರಕಾರ ಲೋಕಕಂಟಕನಾದ ಅರುಣಾಸುರನ ಸಂಹರಿಸಿದ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿಯನ್ನ ಬೆಂಕಿಯಿಂದಲೇ ಸ್ವಾಗತ ಕೋರಲಾಗಿತ್ತಂತೆ. ತೂಟೆದಾರದಲ್ಲಿ ಭಾಗವಹಿಸುವವರಿಗೆ ಕುಂಕುಮ ಹಾಗೂ ಹೂವು ನೀಡಲಾಗುತ್ತೆ. ಈ ಆಟದಲ್ಲಿ ಭಾಗವಹಿಸುವವರೆಲ್ಲರೂ ಗಂಡಸರಾದರೂ ಹೂ ಮುಡಿಯುತ್ತಾರೆ, ದೇಹಕ್ಕೆ ಕುಂಕುಮ ಲೇಪನ ಮಾಡಿಕೊಳ್ಳುತ್ತಾರೆ. ತೂಟೆದಾರದಲ್ಲಿ ಭಾಗವಹಿಸುವವರೆಲ್ಲರೂ ಆಪ್ತರಾದರೂ ತೂಟೆದಾರದ ಸಂದರ್ಭದಲ್ಲಿ ಅಕ್ಷರಶಃ ವೈರಿಗಳಂತೆ ಕಾದಾಡುತ್ತಾರೆ. ಹೀಗೆ 3 ಸುತ್ತು ಪಂಜು ಎಸೆಯುವ ತೂಟೆದಾರ ಸೇವೆ ನಡೆಯುತ್ತೆ. ಇದು ಅತಿರೇಕಕ್ಕೆ ಹೋಗದಂತೆ ಸಂಬಂಧಪಟ್ಟ ಗುತ್ತು ಬರ್ಕೆಯವರು ಹತೋಟಿಗೆ ತರುತ್ತಾರೆ. ಇದೊಂದು ರೌದ್ರ ಮನೋರಂಜನಾತ್ಮಕ ಸನ್ನಿವೇಶವಾದರೂ ಇದರ ಹಿಂದೆ ಧಾರ್ಮಿಕ ಆಚರಣೆಯ ಹಿನ್ನೆಲೆ ಇದೆ. ಈ ಧಾರ್ಮಿಕ ಆಚರಣೆಯೊಂದಿಗೆ ಕಟೀಲು ದೇವಿಯ ಜಾತ್ರಾ ಮಹೋತ್ಸವ ಸಂಪನ್ನಗೊಂಡಿತು. ಏಪ್ರಿಲ್ 14ರಿಂದ ಆರಂಭಗೊಂಡಿದ್ದ ಉತ್ಸವದಲ್ಲಿ ಲಕ್ಷಾಂತರ ಭಕ್ತರು ಭಾಗವಹಿಸಿ ಶ್ರೀದೇವಿಯ ಕೃಪೆಗೆ ಪಾತ್ರರಾದರು. ಸಬ್ಸ್ಕ್ರೈಬ್ ಮಾಡಿ ಕರಾವಳಿ ಕಂದ ಯೂಟ್ಯೂಬ್ ಚಾನಲ್.